ಹಾಯ್ ನಮಸ್ಕಾರ. ಸೊ ಇವತ್ತು ನಮ್ಮ ವೆರಿ ಇಂಪಾರ್ಟೆಂಟ್ ದಿವಸ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ ಜೈ ಸಿನಿಮಾದ ರಿಲೀಸ್ ಡೇಟ್ ಯಾವಾಗ ಅಂತ ತುಂಬ ಜನ ಕೇಳ್ತಾ ಇದ್ರು. ಇವತ್ತು ಫೈನಲಿ ರಿವೀಲ್ ಆಗ್ತಾ ಇದೆ. ನಾವಲ್ಲ, ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಇದನ್ನು ರಿವೀಲ್ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್. ಅವ್ರ ಮನೆಗೆ ಕರೆದಿದ್ದಾರೆ. ಸೊ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮಾತೆಲ್ಲ ರೆಡಿ ಆಗುತ್ತೆ. ಜೈ ಸಿನಿಮಾದ ರಿಲೀಸ್ ಡೇಟ್ ಇನಿ ಅನೌನ್ಸ್ ಆಗ್ಬಿಟ್ಟು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅನೌನ್ಸ್ ಮಾಡ್ತಾರೆ. ಲೆಟ್ಸ್ ಗೋ. Live and shine, release all your positive residing inside. Tap into the pineal, that third eye vision. See the way to do it, then start living. ಶಿವಣ್ಣ ಅವರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಅಪ್ಪು ಸರ್ ಸಮಾಧಿ ಬಳಿ ಹೋದ್ವಿ. ಅಲ್ಲಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡ್ವಿ. ಅದೇ ರೀತಿ ನಮ್ಮ ಕನ್ನಡ ಸಿನಿಮಾ ರಂಗದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಬಳಿ ಕೂಡ ಹೋಗಿ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡ್ವಿ. ಶಿವಣ್ಣ ಅವರು ಕೊಟ್ಟಿರುವಂತಹ ಟೈಮಿಗಿಂತ ಅರ್ಧ ಗಂಟೆ ಮೊದಲೇ ಅವ್ರ ಮನೆ ಹತ್ರ ನಾವು ಬಂದಿದ್ವಿ. ಇನ್ನೂ ಅರ್ಧ ಗಂಟೆ ಇದೆಯಲ್ವಾ ಅಂತ ಪಕ್ಕದಲ್ಲಿರುವಂತಹ ಒಂದು ಟೀ ಸ್ಟಾಲ್ಗೆ ಹೋಗಿ ಒಂದ್ ಸ್ವಲ್ಪ ಟೀ ಕುಡಿದು ಒಂದ್ ಸ್ವಲ್ಪ ಹರಟೆಯನ್ನು ಹೊಡೆದ್ವಿ. Then start living. I'm whipping up that road. I'm whipping up that gold. ಹಾಯ್ ನಮಸ್ಕಾರ. ನಾವು ಈಗ ಶಿವಣ್ಣ ಸರ್ ಮನೇಲಿದ್ದೀವಿ. ಆ್ಯಂಡ್ ಒಳಗಡೆ ಹೋದ್ಮೇಲೆ ನಮ್ಮ ಜೈ ಸಿನಿಮಾದ ರಿಲೀಸ್ ಡೇಟ್ ಏನು ಅಂತ ನಾವು ಅನೌನ್ಸ್ ಮಾಡ್ತೀವಿ. ಲೆಟ್ಸ್ ಗೋ. Live and shine, release all your positive residing inside. Tap into the pineal, that third eye vision. ಶಿವಣ್ಣ ಅವರು ಸ್ವಲ್ಪ ಹೊತ್ತಲ್ಲೇ ರೆಡಿಯಾಗಿ ಬರೋರಿದ್ರು. ನಾವಂತೂ ಎಕ್ಸೈಟೆಡ್ ಆಗಿ ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಸುಮ್ಮನೆ ಕಾಯ್ಬೇಕಾಗಿರ್ಲಿಲ್ಲ. ಒಂದು ಒಳ್ಳೆ ಸಕ್ಕದಾಗಿರೋಂತಹ ಟೀ ಕೊಟ್ಟರು. ಅದನ್ನು ಕುಡಿಯುತ್ತಾ ಆ ಎಕ್ಸೈಟ್ಮೆಂಟ್ ಹಾಗೆ ಜಾಸ್ತಿ ಆಯಿತು. ಶಿವಣ್ಣ ಅವ್ರ ಮನೆಯಲ್ಲಿ ನನ್ನ ಒಳ್ಳೆ ಸ್ನೇಹಿತ ಆಗಿರುವಂತಹ ವರುಣ್ ಅವರು ಕೂಡ ಸಿಕ್ಕಿದ್ರು. ಅದು ಕೂಡ ತುಂಬ ಖುಷಿ ಆಯಿತು. That third eye vision, see the way to do it, then start living. I'm whipping up that road. Love, light, live and shine, release all your positive residing inside. Tap into the pineal, that third eye vision. See the way to do it, then start living. Love, light, live and shine, release all your. ಮಾತೆಗಳ ನಮಸ್ಕಾರ. ಎಂಚುಳ್ಳರ ಮಾತಾ. ಇವತ್ತು ಜಸ್ಟ್ ಒಂದು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ. Find one trend, send to a friend, miss the next drop, then switch up on your old top 10, then have another favorite eyes by the weekend. Come on, get your head right. Come on, get your head right. Come on, get your head right. Come on. November 14th, ಜೈ ಅನ್ನೋ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಅವ್ರಿಗೆ ಆಲ್ ದಿ ಬೆಸ್ಟ್. ರೂಪೇಶ್ ಶೆಟ್ಟಿ ಅವರು ಡೈರೆಕ್ಷನ್ ಹಾಗೂ ಹೀರೋ ಮಾಡ್ತಾ ಇದ್ದಾರೆ. ನೋಡೋಕ್ಕೂ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ಈ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಳುಲು ಬರ್ತಾ ಇದೆ ಹಾಗೂ ಕನ್ನಡದಲ್ಲೂ ಬರ್ತಾ ಇದೆ. ಆ್ಯಂಡ್ ಐ ಥಿಂಕ್ ಎಲ್ಲರಿಗೂ ಅಟ್ರ್ಯಾಕ್ಟ್ ಆಗಿದೆ. ಯಾಕಂದರೆ ಇವಾಗ ಎಲ್ಲರೂ ಇವಾಗ ಎಸ್ಪೆಷಲಿ ತುಳು ಫಿಲ್ಮ್ಸ್ ಎಲ್ಲ ಭಾಳ ಒಂದು ಬೇರೆ ಲೆವೆಲ್ ಇವಾಗ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಭಾಳ ಖುಷಿಯಾದ ವಿಷಯ. ಯಾಕೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಹೇಗೋ ಹಾಗೆ ತುಳುನೂ. ಸೊ ಎರಡು ಭಾಷೆಗೂ ಒಂದು ಏನಂತೀವಿ ಆಲ್ಮೋಸ್ಟ್ ಲೈಕ್ ವಿ ಬೋತ್ ಲೈಕ್ ಕಸಿನ್ಸ್. ಈ ಎರಡು ಭಾಷೆಯಲ್ಲೂ ಚೆನ್ನಾಗಿ ಹೋಗಲಿ ಸಿನಿಮಾ, ಜೈ ಸಿನಿಮಾ ಚೆನ್ನಾಗಾಗಲಿ, ರೂಪೇಶ್ ಶೆಟ್ಟಿ ಅವರು ಚೆನ್ನಾಗಲಿ ಆ್ಯಂಡ್ ಅವ್ರಿಗೆ ಆ್ಯಕ್ಟಿಂಗ್ಲಿ ಹಾಗೂ ಡೈರೆಕ್ಟರ್ ವೆಂಚರ್ಲಿ ಒಳ್ಳೆ ಸಕ್ಸಸ್ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಜೈ. ಶಿವಣ್ಣ ಅವ್ರ ಮನೆಯಲ್ಲಿ ಖ್ಯಾತ ನಿರ್ದೇಶಕ ಆರ್ ಚಂದ್ರು ಅವರು ಕೂಡ ಸಿಕ್ಕಿದ್ರು. ಅವರು ಕೂಡ ನಮಗೆ ಶುಭಾಶಯವನ್ನ ಕೋರಿದ್ರು. ಶಿವಣ್ಣ ಅವರು ಹಂಬಲ್ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆ್ಯಂಡ್ ನಮ್ಮ ಈ ಭೇಟಿ ಅವ್ರ ಹಂಬಲ್ ಅನ್ನೋದನ್ನ
ಮತ್ತಷ್ಟು ಒತ್ತಿ ಹೇಳ್ತಾ ಇತ್ತು. ನಾವು ಏನೇನೆಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆಲ್ಲ ಅವರು ಓಕೆ ಅಂತ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಶಿವಣ್ಣ ಅವ್ರನ್ನ ಭೇಟಿ ಮಾಡೋದು, ನಮ್ಮ ಡೇಟನ್ನು ಅನೌನ್ಸ್ ಮಾಡೋದು, ಇದೆಲ್ಲ ಇಷ್ಟು ಸುಲಭವಾಗಿ ಸುಸೂತ್ರವಾಗಿ ಆಗಬೇಕು ಅಂತಂದರೆ KP ಶ್ರೀಕಾಂತ್ ಅವರು ದೊಡ್ಡ ಕಾರಣ. ಥ್ಯಾಂಕ್ ಯು ಸೋ ಮಚ್ ಸರ್.